ತುಳುನಾಡಿನ ಮೊದಲ ರಾಜಧಾನಿ ಉದ್ಯಾವರ ಆಗ ಪಿತ್ರೋಡಿ ಜಾರುಕುದ್ರು ಮೀನುಗಾರಿಕೆಯ ಆದ್ಯನೆಲೆಯಾಗಿತ್ತು. ಈಗಲೂ ಒಂದಷ್ಟು ಮುಂದುವರೆದಿದೆ. ಪರಾತ್ ಕಾರುಕೋಡಿಯೇ ಪಿತ್ರೋಡಿಯಾಗಿದೆ. ಜಾರು ಜಾರಂದಾಯ ಜರ ಕೂಡ ಹಳತನ ಮೂಲ ನಿವಾಸಿಗಳನ್ನ ಹೇಳುತ್ತದೆ. ತುಳುವರ ಮೂಲ ನೆಲೆ ಮಧ್ಯಪ್ರದೇಶ, ಛತ್ತೀಸ್ಗಢ. ಅವುಗಳಲ್ಲಿ ಅತಿ ಹಳೆಯ ಮೂರು ಉಜ್ಜಯಿನಿ, ಮಹಿಷಮತಿ ಮತ್ತು ಪ್ರತಿಷ್ಠಾನ. ಈ ಮೂರು ಉದ್ಯಾವರ ಜಾರುಕುದ್ರು ಪಿತ್ರೋಡಿಯಲ್ಲಿ ಪ್ರತಿಫಲಿಸಿದೆ. 50,000 ವರ್ಷಗಳ ಹಿಂದಿನ ಮಾನವ ಪಳೆಯುಳಿಕೆ ಆ ಸುತ್ತಿನಲ್ಲಿ ಸಿಕ್ಕಿದೆ. ಅದನ್ನ ನರ್ಮಡೆನ್ನಿಸ್ ಎನ್ನಲಾಗಿದೆ. ಆ ಪ್ರದೇಶವನ್ನ ಜಾರುಖಂಡ ಎನ್ನಲಾಗಿತ್ತು. ಈಗ ಮಹೇಶ್ವರ ಆಗಿರುವ ಊರು ದ್ವೀಪಕುದ್ರು ಕೇಂದ್ರಿತವಾದದ್ದು. ಮಹಿಷಮತಿಯಿಂದಲೇ ಬಿಲ್ಲ ಬಾಣರು ಬಂದರು. ಅವರ ಹಿರಿಯ ಮಹಾಬಲಿ ಬಂದ. ಬಾಣರು ಮೈಸೂರು ಮಹಾಬಲಿ ಈಗಿನ ಚಾಮುಂಡಿ ಬೆಟ್ಟದ ಕಟ್ಟುಗಿಯವರು. ಇಲ್ಲಿನಂತೆ ಅಲ್ಲೂ ಒಂದು ಮರಿ ಕಾವೇರಿ ನರ್ಮನಾ ನದಿಯನ್ನ ಸೇರುತ್ತದೆ. ಪಿತ್ರೋಡಿ ಜಾರುಕುದ್ರುಗಳು ಉದ್ಯಾವರ ಮತ್ತು ಪಾಂಗಳ ನದಿಗಳು ಸೇರುವ ಸ್ಥಳ. ಸುಂದರ ಸ್ಥಳವಾಗಿದೆ. ಕಪ್ಪು ತಲೆಯ ಐಬಿಸ್ ಮೊದಲಾದ ಹಕ್ಕಿಗಳ ನೆಲೆಯಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉದ್ಯಾವರ. Volkswagen. Volkswagen Mangalore, Airport Road, Yeyadi, Mangalore. Volkswagen.